ಪ್ರತಿಯೊಂದು ತಾಯಿ ತಂದೆಯರಿಗೂ ಮಕ್ಕಳು ಎಷ್ಟು ದೊಡ್ಡವರಾದರೆ ಮಕ್ಕಳೇ ಅವಿನ ಬಾಲ್ಯ ಅಂತಲೇ ಹೇಳೋದು. ಅವರಿಗೆ ತಾಯಿಗೆ 94 ವರ್ಷ ಆಗಿರ್ತದೆ, ಮಗನಿಗೆ 70 ವರ್ಷ ಆಗಿರ್ತದೆ, ಬಾಲ್ಯ ಅಂತ ಕರೀತಾರೆ. ಈಗ ಪ್ರಶ್ನೆ ಹುಟ್ಟೋದು ಮಕ್ಕಳು ಅಂದರೆ ಯಾರು ಅಂತ. ಕಾನೂನಿನ ಪರಿಭಾಷೆಯಲ್ಲಿ ಹೇಳಲಿಕ್ಕೆ ಹೋದರೆ ಮಕ್ಕಳು ಅಂತ ಹೇಳಿದರೆ 18 ವರ್ಷ ವಯಸ್ಸು ಪೂರೈಸದ ವ್ಯಕ್ತಿಗಳು, ಅವರಿಗೆ ಕಾನೂನಿನ ಪರಿಭಾಷೆಯಲ್ಲಿ ಮಕ್ಕಳು ಅಂತ ಹೇಳಿ ಹೇಳ್ತಾರೆ. ಸರಿ. ಅಂದರೆ ಈಗ ಮೇಡಮ್, ಮಕ್ಕಳ ವಿಚಾರಗಳನ್ನು ಬಂದಾಗ ಈ ಮಕ್ಕಳ ಹಕ್ಕುಗಳ ಬಗ್ಗೆ ಬಹಳಷ್ಟು ನಾವು ವಿಚಾರಗಳನ್ನು ಕೇಳಿಕೊಂಡು ಬಂದಿದ್ದೇವೆ. ಮಕ್ಕಳ ಹಕ್ಕುಗಳಿವೆ ಅಂತ ನಮ್ಗೆ ಗೊತ್ತಿಲ್ಲ ಯಾವುದು ಹಕ್ಕುಗಳು ಅಂತ. ಯಾಕಂದರೆ ಪೋಷಕರು ಮಕ್ಕಳನ್ನು ಸಾಕ್ತಾರೆ, ಚೆನ್ನಾಗಿ ನೋಡಿಕೊಳ್ತಾರೆ. ಪುನಃ ಮಕ್ಕಳಿಗೆ ಹಕ್ಕುಗಳಂದ್ರೆ ಏನು, ಯಾವ ರೀತಿ ಇದೆ ಅನ್ನೋದೊಂದು ಸ್ವಲ್ಪ ವಿಚಾರಗಳನ್ನು ಹೇಳಬೇಕು. ಮಕ್ಕಳ ಹಕ್ಕುಗಳು ಅಂತ ಹೇಳಿದರೆ ಪ್ರತಿಯೊಂದು ಮಗುವಿಗೆ ಕೂಡ ಸಮಾಜದಲ್ಲಿ ಒಂದು ಘನತೆ ಮತ್ತು ಗೌರವದಿಂದ ಬದುಕುವಂತಹ ಮೂಲಭೂತ ಹಕ್ಕುಗಳು ಆಗಿರ್ತದೆ. ಇದರಲ್ಲಿ ಈಗ ನೋಡ್ತಾ ಹೋದರೆ ಮಗು ಒಂದಕ್ಕೆ ಬದುಕುವಂತಹ ಹಕ್ಕು, ಜೀವಿಸುವಂತಹ ಹಕ್ಕು, ಸಮಾಜದಲ್ಲಿ ಘನತೆ ಮತ್ತು ಗೌರವದಿಂದ ಜೀವನವನ್ನು ನಡೆಸುವಂತಹ ಹಕ್ಕನ್ನು ಅದು ಹೊಂದಿರುತ್ತದೆ. ನಮಗೆಲ್ಲರಿಗೆ ಗೊತ್ತಿದೆ, ಮಗು ಒಂದು ಹುಟ್ಟುತ್ತಲೇ ಅದಕ್ಕೆ ಶಿಕ್ಷಣದ ಹಕ್ಕನ್ನು ಅದು ಪಡೆದುಕೊಂಡೇ ಬಂದಿರ್ತದೆ. ವಿದ್ಯಾಭ್ಯಾಸದ ಹಕ್ಕು, ಶಿಕ್ಷಣದ ಹಕ್ಕು. ಇನ್ನು ರಕ್ಷಣೆಯನ್ನು ಪಡೆದುಕೊಳ್ಳುವಂತಹ ಹಕ್ಕು. ಎಷ್ಟೋ ಸಂದರ್ಭದಲ್ಲಿ ಏನಾಗ್ತದೆ, ಮಕ್ಕಳು ಬೇರೆ ಬೇರೆ ರೀತಿಯಾದಂತಹ ದೈಹಿಕ ಮಾನಸಿಕವಾದಂತಹ ಶೋಷಣೆಗಳಿಗೆ, ದೌರ್ಜನ್ಯಗಳಿಗೆ ಒಳಗಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಮಗುವಿಗೆ ರಕ್ಷಣೆಯನ್ನು ಪಡೆದುಕೊಳ್ಳುವಂತಹ ಹಕ್ಕು ಮಗುವಿಗೆ ನಮ್ಮ ಈ ಮೂಲಭೂತ ಹಕ್ಕುಗಳಲ್ಲಿ ಅದನ್ನು ನೀಡಲಾಗಿದೆ. ಇನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಹಕ್ಕು. ಮಕ್ಕಳು ನೀವು ಮಾತಾಡ್ಲಿಕ್ಕಿಲ್ಲ ಅಂತ ಹೇಳುವ ಹಾಗೆ ಇಲ್ಲ, ಮಕ್ಕಳಿಗೆ ಕೂಡ ಅವರ ಅಭಿಪ್ರಾಯವನ್ನು ಮುಕ್ತವಾಗಿ ಸಮಾಜದಲ್ಲಿ ಹೇಳುವಂತಹ, ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಹಕ್ಕು ಉಂಟು. ಜೊತೆಗೆ ಮಕ್ಕಳಿಗೆ ಆಟ ಆಡುವಂತಹ ಹಕ್ಕು, ವಿಶ್ರಾಂತಿಯನ್ನು ಪಡೀಲಿಕ್ಕಿರುವಂತಹ ಹಕ್ಕು. ಜೊತೆಗೆ ಈಗ ನಾನು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ನನಗೆ ಭಾಗವಹಿಸಬೇಕು ಅಂತ ಮಗುವಿಗೆ ಅನ್ನಿಸಿದ್ರೆ ಅದನ್ನು ಕೂಡ ಭಾಗವಹಿಸುವಂತಹ ಹಕ್ಕನ್ನು ಕೂಡ ಕೊಡಬೇಕಾಗ್ತದೆ. ಇನ್ನು ಆರೋಗ್ಯದ ಹಕ್ಕು. ಆರೋಗ್ಯದ ಹಕ್ಕು ಅಂತ ಹೇಳಿದ್ರೆ, ಈಗ ನನಗೆ ಸ್ವಚ್ಛವಾದ ಗಾಳಿಯನ್ನ ನಾನು ಸೇವಿಸುವಂಥದ್ದು, ಸ್ವಚ್ಛವಾದ ನೀರನ್ನು ಸೇವಿಸುವಂಥದ್ದು, ಪೌಷ್ಟಿಕ ಆಹಾರವನ್ನು ಸೇವಿಸುವಂಥದ್ದು, ಅದು ಮಕ್ಕಳ ಹಕ್ಕಿನಲ್ಲಿ ಅದು ಕೂಡ ಒಂದಾಗಿ ಬರ್ತದೆ. ಇನ್ನು ಸಮಾನತೆಯ ಹಕ್ಕು. ಸಮಾನತೆಯ ಹಕ್ಕಿನ ವಿಷಯಕ್ಕೆ ಬಂದಾಗ ಯಾವುದೇ ರೀತಿಯಲ್ಲಿ ಮಗುವಿನ ಲಿಂಗಕ್ಕೆ ಸಂಬಂಧಪಟ್ಟ ಹಾಗೆ, ಜಾತಿ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ಭಾಷೆಗೆ ಸಂಬಂಧಪಟ್ಟ ಹಾಗೆ ತಾರತಮ್ಯವನ್ನು ಮಾಡುವ ಹಾಗೆ ಇಲ್ಲ. ಸಮಾನತೆಯಿಂದ ಮಗುವನ್ನು ನೋಡಬೇಕು ಅಂತ ಹೇಳುವಂಥದ್ದು. ಈ ಎಲ್ಲ ಮಕ್ಕಳ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡಿದೆವು ಅಂತ ಹೇಳಿ ಆದರೆ ಆಗ ಮಗು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಮುಂದೆ ಸಮಾಜದಲ್ಲಿ ಬೆಳಿಲಿಕ್ಕೆ ಇದು ಮಗುವಿಗೆ ಸಹಾಯ. ಈಗ ಮಕ್ಕಳ ವಿಚಾರಕ್ಕೆ ಬಂದಾಗ ಅದರ ಜೊತೆಗೆ ನಮ್ಮ ಶ್ರೀಮತಿ ಜಯಶ್ರೀ ಎಂ ರಟ್ಟಿಹಳ್ಳಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಈಗ ಮಹಿಳೆಯರ ಬಗ್ಗೆ ಮಾತಾಡೋಣ. ಮಕ್ಕಳು ಅಂದರೆ ಮಕ್ಕಳ ತಾಯಿ ಇದ್ದೇ ಇರ್ತಾರೆ, ಅವರು ಮಹಿಳೆಯರು. ಈಗ ಮಹಿಳೆಯರು ಅಂದ ಕೂಡಲೇ ಮತ್ತೆ ಒಂದಷ್ಟು ಗೊಂದಲ. ಇವರಿಗೆ ಒಂದು ಪ್ರಶ್ನೆ ಕೇಳಿದೆ, ಮಕ್ಕಳು ಅಂದರೆ ಯಾರು ಅಂತ. ಅವರು ಹೇಳಿದರು, ಈಗ ಮಹಿಳೆ ಎಂದು ಯಾವ ವಯಸ್ಸಿನವ್ರನ್ನ ಕರೆಯಲಾಗ್ತದೆ ಮೇಡಮ್? ಸರ್, ಯಾವುದೇ ಹೆಣ್ಣು ಮಕ್ಕಳು 18 ವಯಸ್ಸನ್ನ ದಾಟಿದ್ರೆ ಅವರನ್ನ ನಾವು ಮಹಿಳೆಯರು ಅಂತ ಪರಿಗಣಿಸ್ತೀವಿ. ಬೇರೆ ಬೇರೆ ಕಾನೂನಲ್ಲಿ ಇದಕ್ಕೆ ಬೇಕಾಗಿರುವಂತಹ ಎಕ್ಸ್ಪ್ಲನೇಷನ್ಸ್ ಇದೆ. ಅದೇ ರೀತಿ ಪಾಶ್ ಅಂತ ನಾವೇನ್ ಹೇಳ್ತೀವಿ, ಅಂದ್ರೆ ಕಾರ್ಯಸ್ಥಾನದಲ್ಲಿ ಮಹಿಳೆಯರ ಮೇಲೆ ಆಗುವಂತಹ ದೌರ್ಜನ್ಯಗಳು. ಈ ಆಕ್ಟ್ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ, ಈಗ 14 ವರ್ಷ ತುಂಬಿದಂತಹ ಮಕ್ಕಳನ್ನ ಕೂಡ ಕೆಲಸಕ್ಕೆ ಕೆಲವೊಂದ್ಸಲ ನಾವು ತಗೊಳ್ತಾರೆ. ಯಾವುದೇ ರೀತಿಯಾದಂತಹ ಅಂದ್ರೆ ಹಜಾರ್ಡಸ್ ಇಲ್ಲದೆ ಇರುವಂತಹ ಕೆಲಸಗಳನ್ನ ಮಾಡಿಸ್ಬೋದು ಅಂತ. ಹಾಗಿದ್ರೆ 14 ವರ್ಷ ಮೇಲ್ಪಟ್ಟ ಮಕ್ಕಳನ್ನು ನಾವು ಈ ಡಿಫಿನೇಷನ್ ಅಂಡರ್ ಅಲ್ಲಿ ತರ್ಬೋದಾ ಅಂತ ಹೇಳಿದ್ರೆ ತರ್ಲಿಕ್ಕಾಗತ್ತೆ. ಅವಾಗ ಆ ಪರ್ಟಿಕ್ಯುಲರ್ ಎನಾಕ್ಟ್ಮೆಂಟಿಗೋಸ್ಕರ ಮಾತ್ರ ಈ ಎಕ್ಸ್ಪ್ಲನೇಷನ್. ಇಲ್ಲ ಅಂದ್ರೆ 18 ವರ್ಷವನ್ನ ಮೇಲ್ಪಟ್ಟ ಎಲ್ಲ ಹೆಣ್ಣು ಮಕ್ಕಳನ್ನ ನಾವು ಮಹಿಳೆಯರು ಅಂತ ಪರಿಗಣಿಸಬಹುದು ಸರ್. 18 ವರ್ಷದ ಮೇಲ್ಪಟ್ಟವರು. ಹೌದು. ಈಗ ನಮ್ಮ ದೇಶದಲ್ಲಿ ಈ ಮಹಿಳಾ ದೌರ್ಜನ್ಯದ ವಿಚಾರದಲ್ಲಿ ಯಾವುದೇ ಡಾಟಾಗಳು ಸರಿಯಾಗಿ ಸಿಗ್ತಾ ಇಲ್ಲ, ಅಥವಾ ನಾವು ಅದರ ಬಗ್ಗೆ ಆಸಕ್ತರಾಗಿಲ್ವೋ ಅದು ಬೇರೆ ವಿಚಾರ. ಆದರೆ ಅದರ ಬಗ್ಗೆ ಯಾವುದೇ ಡಾಟಾಗಳು ಸಿಗ್ತಾ ಇಲ್ಲ. ಪ್ರತಿನಿತ್ಯ ಪತ್ರಿಕೆಯಲ್ಲಿ ಅಲ್ಲಿ ಇಲ್ಲೇ ಇದಾಯಿತು, ಇಲ್ಲಿ ಇನ್ನೊಂದು ಸಮಸ್ಯೆಗಳು ಬಂತು, ದೌರ್ಜನ್ಯ ಆಯಿತು, ಅಷ್ಟೊತ್ತಿಗೆ ಒಂದು ಯಾವುದಾದ್ರು ಸಂಘಟನೆಗಳು ಮೆರವಣಿಗೆ ಮಾಡಿದರು, ಇದೆಲ್ಲ ನೋಡ್ತಾ ಇದ್ದೇವೆ. ಹೀಗಿರುವಾಗ ನಮ್ಮ ದೇಶದಲ್ಲಿ ಮಹಿಳಾ ದೌರ್ಜನ್ಯದೊಂದು ಪ್ರಮಾಣ ಎಷ್ಟಿದೆ ಮೇಡಮ್? ಸರಿ, ಆಗಲೇ ನೀವೇ ಹೇಳಿದ ಹಾಗೆ ಒಂದು 4 ಲಕ್ಷಕ್ಕಿಂತ ಹೆಚ್ಚು ಕೇಸ್ಗಳು ಮಹಿಳೆಯರ ವಿರುದ್ಧವಾಗಿ ಮಾಡಿರುವಂತಹ ಕೃತ್ಯಗಳೇ ಹೆಚ್ಚಾಗಿ ನಮಗೆ 4 ಲಕ್ಷಕ್ಕಿಂತ ಹೆಚ್ಚಾಗಿದೆ. 2022ರ ನಂತರ ನಾವು ಡಾಟಾವನ್ನ ನೋಡೋದಾದ್ರೆ, ನ್ಯಾಷನಲ್ ಕ್ರಿಮಿನಲ್ ಬ್ಯೂರೋ ಅಲ್ಲಿ ನಾವು ನೋಡೋದು ಅಂತ ಆದ್ರೆ 4 ಲಕ್ಷಕ್ಕಿಂತ ಹೆಚ್ಚಿನ ಕೇಸಸ್ಗಳು ರಿಜಿಸ್ಟರ್ ಆಗ್ತಾ ಇದೆ ನ್ಯಾಷನಲ್ ಲೆವೆಲ್ ಅಲ್ಲಿ. ಸೊ ಅಂದರೆ ಈಗ ದೌರ್ಜನ್ಯ ಆಗಲಿಕ್ಕೆ ಕಾರಣಗಳು ಏನಿರ್ಬೋದು, ಯಾವ್ಯಾವ ಕಾರಣಗಳಿಂದ ಆಗ್ತಾ ಇದೆ ಅನ್ನುವಂಥ, ನೀವು ಯಾಕಂದರೆ ಪಾಶ್ ಅದರ ತರಬೇತಿಗಳನ್ನೆಲ್ಲ ಕೊಟ್ಟಿದ್ದೀರಿ, ಅದರ ಅವೇರ್ನೆಸ್ ಇದೆ, ಯಾವ ಕಾರಣಗಳು, ಯಾವ್ಯಾವ ಕಾರಣಗಳು?
ಸರಿ, ಹೆಚ್ಚಾಗಿ ನೋಡುದು ಅಂತ ಆದ್ರೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ನೋಡುದು ಅಂತ ಆದ್ರೆ ನಮ್ದು ಪುರುಷ ಪ್ರಧಾನವಾಗಿರುವಂತಹ ಸಮಾಜ. ಹಾಗಾಗಿ ಎಷ್ಟೋ ಸಮಯದವರೆಗೂ ಮಹಿಳೆಯರಿಗೆ ಬೇರೆ ಬೇರೆ ವಿಚಾರಗಳಲ್ಲಿ ಅವರು ಓದೋದಿರ್ಬೋದು ಅಥವಾ ಅವ್ರ ಮನೆಯಿಂದ ಹೊರಗೆ ಹೋಗುವಂಥದ್ದಿರ್ಬೋದು, ಇದೆಲ್ಲದಕ್ಕೂ ಸ್ವಲ್ಪ ಕಡಿವಾಣಗಳಿತ್ತು. ಸೊ ಅದು ಒಂದು ಕಾರಣ ಇರ್ಬೋದು ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಶೈಕ್ಷಣಿಕವಾಗಿ ಅವರು ಮುಂದುವರೆದಿರ್ಲಿಲ್ಲ. ಆದ್ರೆ ಇವತ್ತಿನ ದಿವಸಕ್ಕೆ ನಾವು ನೋಡೋದಾದ್ರೆ, ನನ್ನದೇ ಒಂದು ಕೇಸಲ್ಲಿ ನಾನು ಹೇಳೋದಾದ್ರೆ, ಆ ಹುಡುಗಿ ಬಿ.ಟೆಕ್ ಓದಿ ಎಂ.ಟೆಕ್ ಓದಿದ್ಲು. ಆದ್ರೂ ಕೂಡ ಅವಳ ಮನೆಯಲ್ಲಿ ಅವಳ ಗಂಡ ಮತ್ತೆ ಗಂಡನ ಮನೆಯವರಿಂದ 4 ವರ್ಷ ಶೋಷಣೆಗೆ ಒಳಗಾಗಿದ್ಲು. ನಾನು ಅವಳ ಹತ್ರ ಕೇಳಿದ ಒಂದೇ ಪ್ರಶ್ನೆ, ಯಾಕೆ ಇದನ್ನೆಲ್ಲ ಸಹಿಸ್ಕೊಳ್ತಾ ಇದ್ದೀನಿ ನೀನು ಇಷ್ಟು ವರ್ಷ ಅಂತ ಹೇಳಿ. ಆಗ ಅವಳು ಹೇಳಿದೆ ಏನಂತ ಹೇಳಿದ್ರೆ, ನನಗೆ 3 ಜನ ತಂಗಿಯರಿದ್ದಾರೆ, ಮನೆಯಲ್ಲಿ ನಾನೇನಾದ್ರೂ ಗಲಾಟೆ ಮಾಡಿದ್ರೆ ಆ ನನ್ನ 3 ಜನ ತಂಗಿಯರಿಗೆ ಎಲ್ಲಿ ಅದರಿಂದ ಪರಿಣಾಮ ಬೀಳುತ್ತೆ ಅಂತ ಹೇಳಿ ನಾನು ಸಹಿಸ್ಕೊಂಡಿದ್ದೆ ಅಂತ. ಹಾಗಾಗಿ ನಾವಿಲ್ಲೇನು ಯಾವ ಅಂಶನ ನಾವು ಪರಿಗಣಿಸಬಹುದು ಅಂತ ಹೇಳಿದ್ರೆ, ಈ ಶೋಷಣೆಗಳಿಗೆ ಮಹಿಳೆಯರೇ ಎಲ್ಲೋ ಒಂದು ರೀತಿಯಲ್ಲಿ ನಾವಾಗಿ ಇದನ್ನ ಸಹಿಸ್ಕೊಂಡು ಇದರಿಂದಾಗಿ ಕೂಡ ಒಂದು ಕಾರಣ ಇರ್ಬೋದು ಅಂತ ಹೇಳಿ ನಾನು. ಅಂದರೆ ದೌರ್ಜನ್ಯಗಳು ನೀವು ಹೇಳಿದ ರೀತಿಯಲ್ಲಿ ಆ ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳು ಇದೆ ಎನ್ನುವಂಥದ್ದು. ಈಗ ಮಕ್ಕಳ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನು ಮತ್ತೊಮ್ಮೆ ಇವರ ಜೊತೆ ಮಾತಾಡುವ. ಈಗ ಮಕ್ಕಳ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದೆವು ಅಕ್ಷತಾ ಆದರ್ಶ ಅವರೇ. ಹಕ್ಕುಗಳಂದರೆ ನಾವೀಗ ನೋಡಿ, ನಮ್ಮ ಮೂಲಭೂತ ಹಕ್ಕುಗಳು ಅಥವಾ ರಾಜನೀತಿ ತತ್ವ ನಿರ್ದೇಶನ ತತ್ವಗಳೆಲ್ಲ ಸಂವಿಧಾನದ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ಈ ಮಕ್ಕಳ ಹಕ್ಕುಗಳ ಬಗ್ಗೆ ಬಹುತೇಕವಾಗಿ ಅವರ ಪೇರೆಂಟ್ಸ್ಗಳಿಗೆ ಗೊತ್ತೇ ಇರೋದಿಲ್ಲ, ಮತ್ತು ಶಿಕ್ಷಣ ಅಂದರೆ ಪೋಷಕರಿಗೆ ಗೊತ್ತಿರೋದಿಲ್ಲ. ಎರಡನೇದಾಗಿ ಶಾಲಾ ಸಂಸ್ಥೆಗಳಲ್ಲೂ ಗೊತ್ತಿದೆ ಇಲ್ಲೋ ಎನ್ನುವುದು ಒಂದು ಗೊಂದಲದ ವಿಚಾರ. ಈ ಹಕ್ಕುಗಳನ್ನು ಏನಾದರೂ ಎಲ್ಲರೂ ಬರೆದಿರ್ತಾರಾ ಅಥವಾ ಅದನ್ನು ಯಾರು ಜಾರಿಗೊಳಿಸುವಂಥದ್ದು? ಜನರಲಿ ಒಂದು ಕಲ್ಪನೆ ಏನು ಅಂತ ಹೇಳಿದ್ರೆ, ಮಕ್ಕಳ ಹಕ್ಕುಗಳನ್ನು ಜಾರಿಗೆ ತರಬೇಕಾದದ್ದು ಸರ್ಕಾರ ಮಾತ್ರ ಅಂತ ಹೇಳಿ. ಸರಿ. ಆದರೆ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ ಮಕ್ಕಳ ಹಕ್ಕುಗಳನ್ನ ಜಾರಿಗೆ ತರುವಂಥದ್ದು ಸರ್ಕಾರ ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯವೂ ಕೂಡ. ಸರ್ಕಾರ ಅಂತ ಹೇಳುವಂಥದ್ದು ಮಕ್ಕಳ ರಕ್ಷಣೆ ಮತ್ತೆ ಪೋಷಣೆಗೆ ಸಂಬಂಧಪಟ್ಟ ಹಾಗೆ ಯೋಜನೆಗಳನ್ನ ಮಾಡ್ತದೆ, ಕಾನೂನುಗಳನ್ನ ಮಾಡ್ತದೆ, ವಿದ್ಯಾಭ್ಯಾಸ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನ ಮಾಡ್ತದೆ, ಯೋಜನೆಗಳು ಬೇರೆ ಬೇರೆ ರೀತಿಯಾದಂಥ ಯೋಜನೆಗಳನ್ನ ರೂಪಿಸ್ತದೆ. ಆದರೆ ಸರ್ಕಾರವನ್ನು ಹೊರತುಪಡಿಸಿದ್ರೆ ಇಲ್ಲಿ ಶಾಲೆಯ ಪಾತ್ರ ಇದೆ, ಶಿಕ್ಷಕರ ಪಾತ್ರ ಇದೆ. ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಸಂಬಂಧಪಟ್ಟಂತಹ ಅವರ ವಿದ್ಯಾಭ್ಯಾಸಕ್ಕೆ ಪೂರಕವಾದಂತಹ ಹಲವು ವಿಷಯಗಳನ್ನು ಅವರಲ್ಲಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡುವಲ್ಲಿ ಮಹತ್ವವನ್ನು ಕೊಡಬೇಕಾಗ್ತದೆ. ಜೊತೆಗೆ ಇನ್ನು ಪೋಷಕರ ಪಾತ್ರ, ಪೋಷಕರು ಕೂಡ ಹಾಗೆ ಬರೀ ಅದು ಮಕ್ಕಳ ಹಕ್ಕುಗಳ ಬಗ್ಗೆ ಅವರೇ ತಿಳಿದುಕೊಂಡಿರುವುದಿಲ್ಲ, ಮೊದಲನೇದಾಗಿ ಇನ್ನು ಮಕ್ಕಳಿಗೆ ತಿಳಿಸ್ಲಿಕ್ಕೆ ಅವರಿಗೆ ಅದರ ಬಗ್ಗೆ ಅರಿವಿರುವುದಿಲ್ಲ. ಅಂತ ಸಂದರ್ಭದಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಅವರು ತಿಳಿದುಕೊಂಡು ಮಕ್ಕಳಿಗೆ ಕೂಡ ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು, ಹೆಚ್ಚಿನ ಅರಿವನ್ನು ಮೂಡಿಸುವಂಥದ್ದು ಬಹಳ ಮುಖ್ಯ. ಇನ್ನು ಎನ್ ಜಿ ಒಗಳು ಕೂಡ ಈ ನಿಟ್ಟಿನಲ್ಲಿ ಮಕ್ಕಳ ಈ ಒಂದು ಹಕ್ಕುಗಳ ಬಗ್ಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು. ಜೊತೆಗೆ ನಾಗರಿಕರಾಗಿ ನಾವೇನು ಮಾಡ್ತೇವೆ, ಬಹಳಷ್ಟು ಸಲ ಮಕ್ಕಳು ತೊಂದರೆಗೆ ಸಿಲುಕಿರುವುದನ್ನು ನೋಡ್ತೇವೆ, ಆದರೆ ಅದಕ್ಕೆ ನಾವು ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳುವುದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಮಕ್ಕಳಲ್ಲ ಅಂತ ಹೇಳ್ಕೊಂಡು ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡ್ತಾ ಇರುವಂಥ ಮಕ್ಕಳನ್ನು ನಾವು ನೋಡ್ತೇವೆ. ಆದರೆ ಕನಿಷ್ಠ ಪಕ್ಷ ಒಂದು ಕರೆ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗೆ ಕರೆ ಮಾಡಿ ದೂರನ್ನು ಸಲ್ಲಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡುವುದಿಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಇದರಿಂದಾಗಿ ಮಕ್ಕಳು ತೊಂದರೆಗೆ ಸಿಲುಕ್ತಾರೆ, ಅವರ ವಿದ್ಯಾಭ್ಯಾಸ ತಪ್ಪಿ ಹೋಗ್ತದೆ. ಅದರಿಂದ ಈ ಒಂದು ಮಕ್ಕಳ ಹಕ್ಕುಗಳನ್ನು ಜಾರಿಗೊಳಿಸುವಂಥದ್ದು ಸರ್ಕಾರದ ಕೆಲಸ ಮಾತ್ರ ಅಲ್ಲ, ಪ್ರತಿಯೊಬ್ಬ ನಾಗರಿಕರ ಕೆಲಸವೂ ಕೂಡ ಹೌದು. ಈಗ ಮಕ್ಕಳ ಹಕ್ಕುಗಳ ಬಗ್ಗೆ ಏನಾದರೂ ಯಾವುದೆಲ್ಲ ಹಕ್ಕುಗಳಿದೆ ಅಂತ ನೀವು ಪ್ರಾರಂಭದಲ್ಲಿ ಹೇಳಿದ್ರೆ, ಏನಾದ್ರು ರೈಟ್ ಅಪ್ ಏನಾದ್ರು ಶಾಲೆಗಳಿಗೆ ಕಳಿಸುವಂಥದ್ದು ಏನಾದ್ರು ಮಾಡ್ತೀರಾ? ಹೇಗೆ ಮಕ್ಕಳ ರಕ್ಷಣಾ ನೀತಿಯನ್ನ ಪ್ರತಿಯೊಂದು ಶಾಲೆಗಳಲ್ಲಿಯೂ ಕೂಡ ಅವರು ಅಳವಡಿಸಲೇಬೇಕು. ಸರಿ, ಹೌದು. ಒಂದು ಕರೆ ಇದೆ ಮೇಡಮ್, ಮಾತಾಡ್ತಾ ಇರುವಾಗ. ಹಲೋ ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ, ಯಾರು ಮಾತಾಡ್ತಿದ್ದೀರಾ? ನಾನು ಚೈತನ್ಯ ಅಂತ ಹೇಳಿ ಮಂಗಳೂರಿಂದ. ಹೇಳಿ ಮೇಡಮ್, ಹೇಳಿ, ಮಾತಾಡಿ. ಅದೇ ನಮಗೊಂದು ಹೀಗೆ ಒಂದು ಕ್ವೆಶನ್ ಇತ್ತು. ಅಂದ್ರೆ ನಮ್ಮ ಇಲ್ಲಿ ಒಂದು ನೇಬರ್ ಅಲ್ಲಿ ಇಬ್ರು ಮಕ್ಳಿದ್ದಾರೆ ಸ್ಕೂಲಿಗೆ ಹೋಗುವವರು. ಅವರ ತಂದೆ ಯಾವಾಗ ಸಹ ಹೀಗೆ ಕುಡ್ದು ಬಂದು ಜಗಳ ಮಾಡುದು ಹಾಗೆಲ್ಲ ಮನೆಯಲ್ಲಿ. ಮತ್ತೆ ತಾಯಿಗೆ ತುಂಬಾ ಹುಷಾರಿಲ್ಲ. ಹಾಗೆ ಆ ಮಕ್ಕಳಿಗೆ ತುಂಬಾ ಕಷ್ಟ. ಅದು ಇಂತ ಇದ್ರಲ್ಲಿ ಹೇಗೆ ಹೆಲ್ಪ್ ಮಾಡಬಹುದು ಅಂತ ಹಾಗೆ ಕೇಳ್ಬೇಕಿತ್ತು. ಅಂತ ಸಂದರ್ಭಗಳಲ್ಲಿ ಯಾವ ರೀತಿ ಹೆಲ್ಪ್ ಮಾಡಬಹುದು ಅಂತ ನೀವು ಕೇಳ್ತಾ ಇದ್ದೀರಿ. ಅಕ್ಷತ್ ಅವರೇ, ಅವರಿಗೆ ಪ್ರಶ್ನೆಗೆ ಅವರು ಉತ್ತರ ಹೇಳ್ತಾರೆ. ನೀವು ಲೈನಲ್ಲಿ ಇರಿ, ಅವರು ಹೇಳ್ತಾರೆ. ಓಕೆ ಓಕೆ, ಹೇಳಿ. ಮಗು 18 ವರ್ಷ ವಯಸ್ಸಿನ ಒಳಗಿನ ಮಗು ಆಗಿದೆ ಅಲ್ವಾ ಇದು? ಓಕೆ. ಮಕ್ಕಳ ಕಲ್ಯಾಣ ಸಮಿತಿ ಅಂತ ಹೇಳುವಂಥದ್ದು ಪ್ರತಿ ಜಿಲ್ಲೆಯಲ್ಲಿ ಇರ್ತದೆ. ಇದು ನಮ್ಮ ಈ ಮಂಗಳೂರಿನಲ್ಲಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಮಕ್ಕಳ ಕಲ್ಯಾಣ ಸಮಿತಿ ಮಂಗಳೂರಿನ ಬೋಂದೆಲ್ನ ಕೃಷ್ಣನಗರದಲ್ಲಿದೆ.
ನಮ್ಮಲ್ಲಿ ಈ ತರದ ಮಕ್ಕಳಿಗೆ ಅಂತ ಹೇಳಿದ್ರೆ ತಂದೆ ತಾಯಿಗಳು ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಆಗುದಿಲ್ಲ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅಂತ ಮಕ್ಕಳನ್ನ ನಮ್ಮಲ್ಲಿಗೆ ಕರ್ಕೊಂಡು ಬಂದ್ರೆ ನಾವು ಅವರಿಗೆ ಅಗತ್ಯ ಇರುವಂತಹ ರಕ್ಷಣೆ, ಪೋಷಣೆ, ವಿದ್ಯಾಭ್ಯಾಸ, ಆಪ್ತ ಸಮಾಲೋಚನೆ ಇತ್ಯಾದಿಗಳನ್ನು ನಾವು ಅಲ್ಲಿ ಮಗುವಿಗೆ ವ್ಯವಸ್ಥೆಯನ್ನು ನಾವಲ್ಲಿ ಕಲ್ಪಿಸ್ತೇವೆ. ಸೊ ನೀವು ಮಕ್ಕಳ ಕಲ್ಯಾಣ ಸಮಿತಿಗೆ ನೀವು ಬಂದು ದೂರನ್ನ ಕೊಡುವಂಥದ್ದು ಒಳ್ಳೆಯದು. ಗೊತ್ತಾಯ್ತಲ್ಲ ಅವ್ರ ಮಾಹಿತಿ ಹೇಳಿರೋದು ಎಲ್ಲಿ ಅಂತ? ಗೊತ್ತಾಯ್ತು, ಬೋಂದಿಲ್ಲಲ್ಲಿ. ಸರಿ ಸರಿ ಸರಿ. ಇಲ್ಲ ಅಂತ ಹೇಳಿ ಆದ್ರೆ ಮಕ್ಕಳ ಸಹಾಯವಾಣಿ 1098 ಚೈಲ್ಡ್ ಹೆಲ್ಪ್ ಲೈನ್ ನಂಬರ್, ಅದಕ್ಕೆ ಕೂಡ ನೀವು ಫೋನ್ ಮಾಡಿ ದೂರವಾಣಿ ಮುಖಾಂತರ ದೂರನ್ನ ಸಲ್ಲಿಸಬಹುದು. 1098 ನೋಟ್ ಮಾಡ್ಕೊಳ್ಳಿ. ಗೊತ್ತಾಯ್ತು. ಓಕೆ, 1098 ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಧನ್ಯವಾದ. ನೋಡಿ, ಕಾರ್ಯಕ್ರಮದ ನಡುವಲ್ಲಿ ಇಂಥ ಸಮಸ್ಯೆಗಳು ಅಲ್ಲಲ್ಲಿ ನಡೀತಾ ಇದೆ. ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದಾರೆ, ತಕ್ಷಣವಾಗಿ ಅವರು ಕರೆ ಮಾಡಿ ಇಂಥ ಘಟನೆಗಳು ಎಷ್ಟು ನಡೆದಿದೆ ಈಗ ನೀವು ನಿಮ್ಮ ಒಂದು ಅನುಭವ? ಬಹಳಷ್ಟು ನಡೀತದೆ ಅಂತ ಹೇಳಿದ್ರೆ ಮಕ್ಕಳು ಬೇರೆ ಬೇರೆ ಕಾರಣಗಳಿಂದಾಗಿ ತೊಂದರೆಗೆ ಒಳಗಾಗ್ತಾರೆ. ಮುಖ್ಯವಾಗಿ ಮನೆಯ ವಾತಾವರಣ, ಮನೆಯಲ್ಲಿ ಹೆತ್ತವರು ಪ್ರೀತಿಯ ವಾತಾವರಣ ಇಲ್ಲದೆ ಇರುವಂತದ್ದು, ಮೊಬೈಲ್ಗೆ ಮಕ್ಕಳು ಅಂಟಿಕೊಂಡಿರುವಂತದ್ದು, ಮೊಬೈಲ್ ಚಟಗಳು, ಮನೆಯಲ್ಲಿ ಹೆತ್ತವರೇ ಮೊಬೈಲ್ ಅನ್ನ ನೋಡ್ತಾ ಕೂತಿರ್ತಾರೆ, ಮಕ್ಕಳಿಗೆ ಕೊಡ್ಲಿಕ್ಕೆ ಟೈಮ್ ಇಲ್ಲ. ಹಾಗಿರುವಾಗ ಮಕ್ಕಳು ಕೂಡ ಅದನ್ನೇ ಫಾಲೋ ಮಾಡ್ತಾರೆ. ಹೆತ್ತವರು ಮೊಬೈಲ್ ನೋಡ್ತಾರೆ, ಮಕ್ಕಳು ಈ ಕಡೆಯಲ್ಲಿ ಇನ್ನೊಂದು ಮೊಬೈಲ್ ನೋಡ್ತಾ ಕೂತ್ಕೊಳ್ತಾರೆ. ಅಲ್ಲ, ಈ ಸಂದರ್ಭದಲ್ಲಿ ಮಕ್ಕಳನ್ನ ಈಗ ನೋಡಿ, ಈಗ ಪೋಷಕರು ನೀವು ಅವರು ಸಮಸ್ಯೆ ಇದೆ ಅಂತೇಳಿ ಕರ್ಕೊಂಡು ಬರ್ತಾರೆ, ಪೋಷಕರು ಕರ್ಕೊಂಡು ಬರೋದಿಲ್ಲ, ಬೇರೆ ಯಾರಾದ್ರೂ. ಅಷ್ಟೊತ್ತಿಗೆ ಪೋಷಕರು ಬಂದು ನಮಗೆ ಬೇಕು ಅಂತ ಕರ್ಕೊಂಡು ಹೋಗಿ ಮತ್ತೆ ಹಿಂಸೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಏನ್ ಮಾಡೋದು? ಇಲ್ಲ, ಒಮ್ಮೆ ನಮ್ಮ ಮಕ್ಕಳ ಕಲ್ಯಾಣ ಸಮಿತಿಗೆ ಒಂದು ಮಗು ಬಂದ ನಂತರ ಅವರನ್ನ ನಾವು ವಾಪಸ್ ತಂದೆ ತಾಯಿಗಳ ಜೊತೆಯಲ್ಲಿ ಪುನಃಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ನಾವು ಅವರ ಬಗ್ಗೆ ಎಲ್ಲ ವಿಚಾರಣೆ ವರದಿಗಳನ್ನು ತರಿಸಿಕೊಳ್ತೇವೆ. ಮನೆಯ ಪರಿಸ್ಥಿತಿ ಹೇಗೆ ಉಂಟು, ಮನೆ ವಾಸಕ್ಕೆ ಯೋಗ್ಯ ಇದೆಯಾ, ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆಯಾ, ಆರ್ಥಿಕವಾಗಿ ಹೇಗಿದ್ದಾರೆ, ಮನೆ ಸೋರ್ತಾ ಉಂಟಾ, ಮನೆಯ ಸುತ್ತಮುತ್ತ ಯಾರಾದ್ರೂ ಬಂದು ಹೋಗಿ ಮಾಡ್ತಾರಾ, ಯಾವ ರೀತಿಯಾಗಿ ಎಲ್ಲ ಅಲ್ಲಿ ಮನೆಯ ಪರಿಸ್ಥಿತಿ ಉಂಟು, ಅದರದ್ದೆಲ್ಲ ಸಂಪೂರ್ಣ ವರದಿಯನ್ನು ನಾವು ತರಿಸಿಕೊಳ್ತೇವೆ. ಅಲ್ಲಿ ಮಗುವು ಬೆಳವಣಿಗೆಗೆ ಅದು ಪೂರಕವಾಗಿ ಉಂಟು ಅಲ್ಲಿಯ ವಾತಾವರಣ ಅಂತ ಹೇಳಿ ಆದ್ರೆ ಮಾತ್ರ ಮಗುವನ್ನು ನಾವು ತಂದೆ ತಾಯಿಗಳ ಜೊತೆಯಲ್ಲಿ ಕಳಿಸಿಕೊಡ್ತೇವೆ. ಮಗುವನ್ನ ಒಂದು ಸಲ ತಂದೆ ತಾಯಿಗಳ ಜೊತೆ ಕಳಿಸಿದ ನಂತರ ಕೂಡ ನಾವು ಮಗು ಅಲ್ಲಿ ಯಾವ ರೀತಿ ಬೆಳೀತಾ ಉಂಟು, ಮಗು ಶಾಲೆಗೆ ಹೋಗ್ತಾ ಇಲ್ವಾ, ಮನೆಯಲ್ಲಿಯೇ ಉಂಟಾ, ಕೆಲಸಕ್ಕೆ ಸೇರಿಸಿದಾರಾ, ಮದುವೆ ಮಾಡಿದಾರಾ, ಈ ರೀತಿ ಪ್ರತಿಯೊಂದು ವಿಷಯವೂ ಕೂಡ ನಮಗೆ ವರದಿಯನ್ನು ನಾವು ತರಿಸಿಕೊಳ್ತೇವೆ. ತಿಂಗಳಿಗೊಮ್ಮೆ ವರದಿ, 3 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ, ಈ ರೀತಿಯಾಗಿ ನಮಗೆ ವರದಿ. ಒಳ್ಳೆ ಫಾಲೋ ಅಪ್ ಮಾಡ್ತೀರಾ ಹಾಗೆ. ಒಳ್ಳೆ ವಿಚಾರ, ಬಹಳ ಸಂತೋಷ ಇದೆ ಆ ವಿಚಾರ ಕೇಳ್ಬಿಟ್ಟು. ಯಾಕಂದ್ರೆ ಇಲ್ಲಿದ್ರೆ ಪೇರೆಂಟ್ಸ್ ಬಂದು ಮಕ್ಕಳನ್ನು, ಸಣ್ಣ ಮಕ್ಕಳು ನೋಡಿ ಎಳ್ಕೊಂಡು ಹೋಗ್ಬೋದು, ಶಿಕ್ಷಿಸಬಹುದು, ಮಕ್ಕಳು ಹೆದರಿ ಮತ್ತೆ ವಾಪಸ್ ಹೋಗ್ಬೋದು. ಜಯಶ್ರೀ ಅವರೇ, ಪಾಶ್ ವಿಚಾರ ಸಂಬಂಧವಾಗಿ ಪ್ರಿವೆಂಟಿವ್ ಆಫ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಬಗ್ಗೆ ನೀವು ಕಚೇರಿಗಳಲ್ಲಿ ಬಹುತೇಕವಾಗಿ ತರಬೇತಿಯನ್ನು, ತರಬೇತಿ ಅನ್ನೋ ಪದಗಳನ್ನು ನಾನು ಹೇಳೋದಿಲ್ಲ, ತರಬೇತಿ ಎಲ್ಲ ಅದು, ದಟ್ ಇಸ್ ಅವೇರ್ನೆಸ್ ಓನ್ಲಿ. ನೀವು ಯಾವ ರೀತಿಯಾಗಿ ಅವೇರ್ನೆಸ್ ಕೊಡ್ತೀರಿ? ಯಾಕಂದರೆ ಉದ್ಯೋಗಿಗಳು ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ, ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹೇಳಿ. ಈಗ ಹೇಗೆ ಅಂತ ಹೇಳಿದರೆ, ಪ್ರತಿಯೊಂದು ಎಲ್ಲಿ 10 ಜನಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾ ಇರ್ತಾರೆ, ಎಂಪ್ಲಾಯೀಸ್ ಇರ್ತಾರೆ, ಅಲ್ಲೆಲ್ಲ ಪಾಶ್ ಎಸ್ಟಾಬ್ಲಿಷ್ಮೆಂಟ್ ಇರಬೇಕು ಅಂತ, IC ಕಮಿಟಿ ಅನ್ನೋದು ಇರಬೇಕು ಅಂತ. ಅಂದ್ರೆ ಆ ಸಂಸ್ಥೆಯಲ್ಲಿ ಅವರು ಏನು ಪಾಶ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಹೇಳಿದ್ರೆ ಅವರು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಅದು ಪಾಶ್ ಆಕ್ಟಿಗೆ ಪೂರಕವಾಗಿರ್ಬೇಕು. ಹಾಗೆ ಮಾಡಿಕೊಂಡು ಅದರ ಪ್ರಕಾರವಾಗಿ IC ಕಮಿಟಿಯನ್ನು ಅವ್ರು ಸ್ಥಾಪಿಸಬೇಕಾಗತ್ತೆ. ಇಂಟರ್ನಲ್ಸ್ ಕಂಪ್ಲೇಂಟ್ ಕಮಿಟಿ ಅಂತ ಹೇಳ್ತೀವಿ, ಆಂತರಿಕ ದೂರು ನಿವಾರಣಾ ಸಮಿತಿ ಅಂತ ಹೇಳ್ತೀವಿ. ಇದನ್ನ ಅವರು ಮಾಡಬೇಕಾಗತ್ತೆ. ಇದರಲ್ಲಿ 5 ಜನ ಮೆಂಬರ್ಸ್ ಇರಬೇಕು. ಮೊದಲನೇದಾಗಿ 4 ಜನ ಮಹಿಳೆಯರೇ ಆಗಿರ್ಬೇಕಾಗತ್ತೆ, ಮತ್ತೆ ಒಬ್ರು ಪುರುಷರನ್ನು ಕೂಡ ಅವರು ಸೇರಿಸ್ಕೊಳ್ಬಹುದು. ಮತ್ತೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಅಂದ್ರೆ ಏನು ಎಸ್ಟಾಬ್ಲಿಷ್ಮೆಂಟ್ ಇರುತ್ತೆ ಅದರದ ಹೆಡ್ ಯಾರಿರ್ತಾರೆ ಅವರು ಅದರಲ್ಲಿ ಮೆಂಬರ್ ಆಗ್ಲಿಕ್ಕಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ಅದು ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡಬಹುದೇನೋ ಅನ್ನೋ ರೀತಿಯಲ್ಲಿ ಅವರನ್ನ ತಗೊಳ್ಳಿಕ್ಕೆ ಬರುದಿಲ್ಲ. ಯಾರು ಫಿಮೇಲ್ ಎಂಪ್ಲಾಯೀಸ್ ಇರ್ತಾರೆ ಅವರನ್ನ ಸೇರಿಸ್ಕೊಂಡು 5 ಜನದ್ದು ಒಂದು ಕಮಿಟಿಯನ್ನ ಮಾಡ್ಬೇಕಾಗತ್ತೆ. ಸೊ ಈ ಕಮಿಟಿಯಲ್ಲಿ ಎಲ್ಲ ಯಾವುದೇ ದೂರುಗಳಿದ್ರು ಕೂಡ ಕಮಿಟಿಗೆ ಸಲ್ಲಿಸಬಹುದು. ಹೇಗೆ ಸಲ್ಲಿಸಬಹುದು ಅಂತ ಹೇಳಿದ್ರೆ, ಯೂಶಲಿ ನಾವು ಒಂದು ಕಂಪ್ಲೇಂಟ್ಸ್ ಬಾಕ್ಸ್ ಅನ್ನ ಇಡ್ತೀವಿ. ಎಲ್ಲಿ ಮಹಿಳೆಯರು ಮಾತ್ರ ಹೋಗ್ತಾರೋ ಉಪಯೋಗಿಸುವಂತಹ ಜಾಗಗಳೇನಿರುತ್ತೆ, ಲೇಡೀಸ್ ರೂಮ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಈ ಕಂಪ್ಲೇಂಟ್ ಬಾಕ್ಸ್ ಅನ್ನ ಇಡ್ತೀವಿ. ಸೊ ಈ ಕಂಪ್ಲೇಂಟ್ ಬಾಕ್ಸ್ ಅಲ್ಲಿ ಮತ್ತೊಂದು ಏನು ನೋಡ್ಕೊಳ್ಬೇಕಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಕಂಪ್ಲೇಂಟ್ ಬಾಕ್ಸ್ ಇರುವಲ್ಲಿ CCTVಗಳನ್ನ ಅಳವಡಿಸುವ ಹಾಗಿಲ್ಲ. ಕಂಪ್ಲೇಂಟ್ಸ್ ಅನ್ನ ಹಾಕುವಂತದ್ದು. ಮತ್ತೊಂದು ಏನಂತ ಹೇಳಿದ್ರೆ, ಕಂಪ್ಲೇಂಟ್ ಅಲ್ಲಿ ಕಂಪಲ್ಸರಿ ಅವರ ಹೆಸರನ್ನು ಅಥವಾ ಅವರ ಐಡೆಂಟಿಟಿಯನ್ನ ಅವರು ಬರೆದು ಹಾಕಬೇಕು ಅನ್ನೋದು ಕೂಡ ಇರುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಆದಷ್ಟು ನಾವು ಗೌಪ್ಯವಾಗಿ ಮಾಡುವಂತಹ ವಿಚಾರಣೆ ಆಗಿರುತ್ತೆ. ಹಾಗಾಗಿ ಅವರ ಹೆಸರು ಹೇಳ್ಬೇಕು ಅಂತಿಲ್ಲ, ಅವ್ರು ಹಾಕ್ತಾ ಇರೋರು. ಅಂದ್ರೆ ಇವಾಗ ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಎಂಪ್ಲಾಯೀಸಿಗೂ ಸಿಮಿಲರ್ ಆಗಿ ಯಾರಾದ್ರೂ ಒಬ್ರು
ಕಿರುಕುಳ ನೀಡುವಂತವ್ರು ಇರ್ತಾರೆ. ಹಾಗೆ ಇರುವಾಗ ಎಲ್ಲರೂ ಸೇರಿ ಬರಿಬಹುದು ಈ ರೀತಿಯಾದಂತದ್ದು ನಮ್ಮ ಕಚೇರಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿ. ಸೊ ಈ ರೀತಿಯಾದ ಅಂಶಗಳನ್ನ ನಾವು ಪಾಶ್ ಆಕ್ಟ್ ಅಲ್ಲಿ ನೋಡಬಹುದು. ಮತ್ತೆ ಅದನ್ನು ತೆರೆಯೋದು ಯಾರು? ಈಗ ಬಾಕ್ಸ್ ಅಲ್ಲಿ ಕಂಪ್ಲೇಂಟ್ ಹಾಕಿದಾರಲ್ಲ, ಅದನ್ನು ಓಪನ್ ಮಾಡ್ಲಿಕ್ಕೆ ಯಾರಿಗೆ ಅಥಾರಿಟಿ ಇದೆ? ಅದೇ ಸರ್, ಈಗ ನಾನು ಹೇಳಿದಾಗೆ IC ಕಮಿಟಿ ಅಂತ ಏನಿರುತ್ತೆ, ಇಂಟರ್ನಲ್ಸ್ ಕಂಪ್ಲೇಂಟ್ ಕಮಿಟಿ, ಆ ಸಂಸ್ಥೆಯಲ್ಲಿರುವಂತಹ 5 ಜನ ಎಂಪ್ಲಾಯೀಸೇ ಅಲ್ಲಿ ಆಗಿರ್ತಾರೆ, ಆ ಮೆಂಬರ್ ಆಗಿರ್ತಾರೆ. ಹಾಗಾಗಿ ಅವರು 15 ದಿವಸಕ್ಕೆ ಒಂದ್ಸಲ ಹೋಗಿ ಆ ಕಂಪ್ಲೇಂಟ್ ಬಾಕ್ಸ್ ಅನ್ನ ಓಪನ್ ಮಾಡಿ ಅವ್ರು ಅದನ್ನ ನೋಡ್ಬೋದು. ಓಪನ್ ಮಾಡಿ ನೋಡ್ಬೇಕಾಗುತ್ತೆ. ಅದು ಬಿಟ್ಟು ಕಾಯ್ದೆಯಲ್ಲೇ ಇರುವ ಹಾಗೆ 3 ತಿಂಗಳಿಗೆ ಒಂದ್ಸಲ 3 months ಒನ್ಸ್ ಮೀಟಿಂಗ್ ಕರಿಬೇಕಾಗತ್ತೆ. ಅಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಆ ಮೀಟಿಂಗ್ ಅನ್ನ ಅಟೆಂಡ್ ಮಾಡಬೇಕು. ಅಲ್ಲಿ ಕೂಡ ಈಗ ಎಕ್ಸ್ಟರ್ನಲ್ ಕಮಿಟಿ ಮೆಂಬರ್ಸ್ ಅಂತ ಇರ್ತಾರೆ, ಅಂದ್ರೆ ನನ್ನಂತವ್ರು NGO ವರ್ಕರ್ಸ್ ಇರ್ಬೋದು, ಅಂದ್ರೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವವರು ಬಿಟ್ಟು 3ನೇ ಎಕ್ಸ್ಟರ್ನಲ್ ಕಮಿಟಿ ಮೆಂಬರ್ ಅಂತ ನಾವು ಹೇಳ್ತೀವಿ. ಸೊ ಅವರು ಕೂಡ ಆ ಮೀಟಿಂಗಿಗೆ ಬರ್ಬೇಕಾಗತ್ತೆ. ನಮ್ಮ ಮುಂದೆ ಆ ಕಂಪ್ಲೇಂಟ್ಸ್ ಅನ್ನ ಓಪನ್ ಮಾಡಿ ಯಾವ್ದೆಲ್ಲ ಕಂಪ್ಲೇಂಟ್ ಗಳಿದೆ ಅದನ್ನ ನಾವು ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಮೌಖಿಕವಾಗಿ ಕೊಡ್ಬೋದು. ಈಗ ನೋಡಿ 15 ದಿವಸವರೆಗೆ ಕಾಯ್ಲಿಕ್ಕೆ ಆಗೋದಿಲ್ಲ. ಏನಾದರೂ ಸಮಸ್ಯೆ ಜೋರಾಯಿತು, ಕೆಲವರು ಸ್ವಲ್ಪ ಧೈರ್ಯ ಮಾಡ್ಕೊಳ್ತಾರೆ, ನೇರವಾಗಿ ಬಂದು ನಿಮಗೆ ಕಂಪ್ಲೇಂಟ್ ನಿಮ್ಮಲ್ಲಿ ಹೇಳ್ತೇನೆ ಅಂತ ಅವಕಾಶಗಳಿದೆ ಮೌಖಿಕವಾಗಿ ಹೇಳುವಂಥದ್ದು? ಎಸ್ ಸರ್, ನೇರವಾಗಿ ಹೇಳುವುದಕ್ಕಿಂತ ನಮಗೆ ಪ್ರತಿಯೊಂದು ಸಂಸ್ಥೆಯಲ್ಲಿ ಕೂಡ ಇಮೇಲ್ ID ಗಳನ್ನ ಕ್ರಿಯೇಟ್ ಮಾಡಿರ್ತಾರೆ. ಇಮೇಲ್ ಅನ್ನ ಕಳಿಸಬಹುದು.